ಗ್ಲೋಬಲ್ ಹರುಣ್ ಸಿರಿವಂತ ಸೂಚ್ಯಂಕ ಪಟ್ಟಿ ಹೊರಬಂದಿದ್ದು, ಮುಖೇಶ್ ಅಂಬಾನಿ ಪ್ರಪಂಚದ ಸಿರಿವಂತರ 10ರೊಳಗಿನ ಸ್ಥಾನ ಕಳೆದುಕೊಂಡಿದ್ದಾರೆ. ಪ್ರಪಂಚದ ಅತಿ ಸಿರಿವಂತ ಮಹಿಳೆಯರಲ್ಲಿ 10ರೊಳಗಣ ಸ್ಥಾನ ಪಡೆದ ಮೊದಲ ಭಾರತೀಯ ಮಹಿಳೆ ಎನಿಸಿದರು ರೋಶನಿ ನಾಡಾರ್. ಇವರ ತಂದೆ ಶಿವ ನಾಡಾರ್ ತಮ್ಮ HLC ಕಂಪನಿಯ 47% ಪಾಲುದಾರಿಕೆಯನ್ನು ಮಗಳಿಗೆ ವರ್ಗಾಯಿಸಿದ್ದಾರೆ. ಅಪ್ಪ ಅಂದರೆ ಹೀಗಿರಬೇಕು. ಜಗತ್ತಿನ ಸಿರಿವಂತ ಮಹಿಳೆಯರಲ್ಲಿ 5ನೇ ಸ್ಥಾನ ಪಡೆದಿರುವ ರೋಶನಿ ನಾಡಾರ್ ಅವರ ಆಸ್ತಿ 3.5 ಲಕ್ಷ ಕೋಟಿ ರೂಪಾಯಿಗಳು. ಪ್ರಪಂಚದ ಮೊದಲ ಸ್ಥಾನದ ಶ್ರೀಮಂತರಾಗಿ ಎಲಾನ್ ಮಸ್ಕ್ ಮುಂದುವರೆದಿದ್ದಾರೆ. ಅವರ ಆಸ್ತಿ ಮತ್ತಷ್ಟು ಹೆಚ್ಚಿದ್ದು ಅವರ ಸಂಪತ್ತು ಮೌಲ್ಯ $420 ಬಿಲಿಯನ್ ಆಗಿದೆ. ರಷ್ಯಾದ ಅತಿ ದುಡ್ಡಿನವರಾಗಿ ಮುಖೇಶ್ ಅಂಬಾನಿ ಮುಂದುವರೆದಿದ್ದಾರೆ. ಅವರ ಆಸ್ತಿ ಸಂಪತ್ತು 8.6 ಲಕ್ಷ ಕೋಟಿ ರೂಪಾಯಿಗಳು. ಆದರೆ ಅಂಬಾನಿ ಲಾಭ ಇಳಿವಣಿಗೆ, ಅದಾನಿ ಆಸ್ತಿ ಬೆಳವಣಿಗೆ ಕಂಡಿದೆ. ಗೌತಮ್ ಅದಾನಿ ಸಂಪತ್ತು 8.4 ಲಕ್ಷ ಕೋಟಿ ರೂಪಾಯಿಗಳು. ಭಾರತದ ಉದ್ಯಮಿಗಳಲ್ಲಿ ಭಾರೀ ದಾನಿ ಎನಿಸಿದ ಅಜೀಂ ಪ್ರೇಮ್ಜಿ ದೇಶದ 5ನೇ ಸಿರಿವಂತ ಆಗಿದ್ದು, ಅವರ ಆಸ್ತಿ ಮೌಲ್ಯ 2.5 ಲಕ್ಷ ಕೋಟಿ ರೂಪಾಯಿಗಳು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.